ಒಂದು ಕಾಲದಲ್ಲಿ ಊರಿನಲ್ಲಿರುವ ಕೆರೆಗಳು ಅಂದರೆ ಅದು ಜಲ ಸಂಗ್ರಹದ ತಾಣಗಳು. ನಿರಂತರವಾಗಿ ವರ್ಷ ಪೂರ್ತಿ ಆ ಕೆರೆಗಳಲ್ಲಿರುವ ನೀರಿನಿಂದ ಜನ ಕೃಷಿಯನ್ನ ಮಾಡ್ತಾ ಇದ್ರು. ಆದರೆ ಇದೀಗ ಕೆರೆಗಳೆಲ್ಲ ಮಾಯವಾಗಿ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ. ಇನ್ನು ಬಾರ್ಕೂರು ಅಂದರೆ 10 ಕೆರೆ 10 ಕೇರಿ 365 ದೇವಾಲಯಗಳನ್ನು ಹೊಂದಿರುವಂತಹ ಪ್ರದೇಶ. ಒಂದು ಕಾಲದಲ್ಲಿ ಜಲಾಶ್ರಯಕ್ಕಾಗಿ ಮಾಡಲಾದ ತುಳುನಾಡ ಹಂಪೆ ಬಾರ್ಕೂರು ಚೌಳಿಕೆರೆ ಮಾಯವಾಗಿ ಆಟದ ಮೈದಾನಂತಾಗಿ ಕಂಡು ಬರ್ತಾ ಇದೆ. 3 ಎಕರೆ ವಿಸ್ತೀರ್ಣದ ಚೌಳಿಕೆರೆಯ 4 ಭಾಗದಲ್ಲಿರುವ ಮೆಟ್ಟಿಲುಗಳು ಜಾರಿ ಬಿದ್ದು ಹಲವು ವರ್ಷಗಳಾಗಿವೆ. ಪಶ್ಚಿಮ ದಿಕ್ಕಿನಲ್ಲಿ ರಾಜ್ಯ ಮುಖ್ಯ ರಸ್ತೆ ಇದ್ದ ಕಾರಣ ಒಂದು ಭಾಗ ಮಾತ್ರ ಮೆಟ್ಟಿಲಿನ ಪಳೆಯುಳಿಕೆ ಕಂಡು ಬರ್ತಾ ಇದೆ. ಕೆರೆಯಲ್ಲಿ ಹೂಳು ತುಂಬಿದ್ರ ಜೊತೆ ಕೃಷಿ ವಿಜ್ಞಾನಿಗಳು ಕಂಡುಹಿಡಿಯಲಾದ ಪಾಚಿ ಮಾದರಿಯ ಕಾಟು ಹುಲ್ಲು ಬೆಳೆದು ನಿಂತು ನೀರಿನ ಕೊರತೆಯನ್ನು ಇಂಗಿಸುತ್ತಿದೆ. ಇಲ್ಲಿ ಹಲವಾರು ಗಣೇಶೋತ್ಸವದಂದು ವಿಗ್ರಹಗಳನ್ನು ಇಲ್ಲೇ ತಂದು ವಿಸರ್ಜನೆ ಮಾಡಲಾಗುತ್ತೆ. ಕೆರೆಯ ಪಶ್ಚಿಮ ಭಾಗದ ನೀರು ಕೃಷಿಕರಿಗೆ 2ನೇ ಭತ್ತದ ಸುಗ್ಗಿ ಬೆಳೆಯನ್ನು ಬೆಳೆಸುತ್ತಿದೆ. ರೈತರಿಗೆ ಈ ಸಂದರ್ಭದಲ್ಲಿ ಇದು ವರವಾಗಿತ್ತು. ಆದರೆ ಸದ್ಯ ಕೆರೆ ನೀರು ಬತ್ತಿದ ಕಾರಣ ಕೆರೆ ಆಟದ ಮೈದಾನಂತಾಗಿ ಕಂಡು ಬರ್ತಾ ಇದೆ. ಹೊಸ ಕೆರೆಗಳನ್ನು ಮಾಡಲಾಗದ ಸರ್ಕಾರಗಳು ಸದ್ಯ ಇರುವ ಕೆರೆಯನ್ನಾದರೂ ಸರಿಪಡಿಸಿದರೆ ಅಂತರ್ಜಲ ವೃದ್ಧಿ ಆಗುವುದು ಖಂಡಿತ. ಈ ಬಗ್ಗೆ ಸಾರ್ವಜನಿಕರು ಈ ಕೆರೆಯನ್ನು ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಅತುಲ ಯುವಕ ಮಂಡಲದವರು ನಮ್ಮ ಪಂಚಾಯತ್ಗೆ ಒಂದು ಮನವಿಯನ್ನು ನೀಡಿದ್ದಾರೆ. ಆ ಮನವಿಯನ್ನು ನಾವು ಪುರಸ್ಕರಿಸಿ ಅದನ್ನು ನೀರಾವರಿ ಇಲಾಖೆಗೆ ಅದನ್ನು